ಧ್ವನಿ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರು ಕೂಡ ಸ್ವಾಗತ. ನಾವಿವತ್ತು SAT ಶಾಲೆಯಲ್ಲಿದ್ದೇವೆ. ಕಾರ್ತಿಕ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುವಂತ ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ದೇವರನ್ನ ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ಹೋಗುವಂತ ಕಾರ್ಯಕ್ರಮ SAT ಶಾಲೆಯಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನ ನೀಡಲು ಸ್ವತಃ ಈ ಕಾರ್ಯಕ್ರಮದ ಮುಖ್ಯಸ್ಥರು ಹಿರಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಇದು ಈ ಹುಣ್ಣಿಮೆಯ ಸಂದರ್ಭದಲ್ಲಿ, ಕಾರ್ತಿಕ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುವಂತ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ವಿವರಣೆಯಾಗಿ ನೀಡ್ತೀನಿ. ತುಳಸಿ ಪೂಜೆ ಆದ ನಂತರ ದೇವಸ್ಥಾನಗಳಲ್ಲಿ ಉತ್ಸವಗಳು ಆರಂಭವಾಗ್ತಾ ಇವೆ. ಹಾಗೆ ಪ್ರಥಮವಾಗಿ ಇವತ್ತು ಕಾರ್ತಿಕ ಹುಣ್ಣಿಮೆ. ದೇವರು ಹೊರಗೆ ಬಂದು ಇಲ್ಲಿ ವನದಲ್ಲಿ ಹೋಗಿ ಅಲ್ಲಿ ಕಾರ್ಯಕ್ರಮಗಳೆಲ್ಲ ಜರುಗಿ ಆದ ನಂತರ ಇದು ಪ್ರಪ್ರಥಮವಾಗಿ ಉತ್ತರಾಯಣ ಬರುವಾಗ ದೇವರು ಉತ್ಸವ ಆರಂಭವಾಗುವಂಥ ಸಮಯ. ಹಾಗೆ ಗುಡ್ಡೇಕೇರಿಗೆ ದೇವರು ಪ್ರಪ್ರಥಮವಾಗಿ ಇಲ್ಲಿ ಬರುವ ಸಂದರ್ಭದಲ್ಲಿ ಈ ಶಾಲೆ ಮದನಂತೇಶ್ವರ ದೇವಸ್ಥಾನದ ಆಡಳಿತೆಯಿಂದ ನಡೆಸಲ್ಪಡುವಂತಹ ಶಾಲೆ ಬಹಳ ಪ್ರಖ್ಯಾತವಾದ ಶಾಲೆ. ಬರೀ ಶಾಲೆ ಅಲ್ಲ, ದೇವರ ಒಂದು ಅನುಗ್ರಹ ಇರುವಂತಹ ಒಂದು ಅತೀ ದೊಡ್ಡ ವಿದ್ಯಾಸಂಸ್ಥೆ ಇದು. ಈ ಕಡೆಯಲ್ಲಿರುವ ಪ್ರಪ್ರಥಮ ಶಾಲೆ ಅಂತ ನಾವು ಹೇಳಬಹುದು. ಬಹಳ ಪ್ರಖ್ಯಾತಿ ಪಡೆದಂತಹ ಶಾಲೆ. ಆ ಸಂದರ್ಭದಲ್ಲಿ ದೇವರು ಈ ಗುಡ್ಡೇಕೇರಿಗೆ ಇಲ್ಲಿ ಬಂದ ಸಂದರ್ಭದಲ್ಲಿ ಶಾಲೆಯಲ್ಲಿ ಬಂದು ಈ ಪೂಜೆಯನ್ನು ಸ್ವೀಕರಿಸುತ್ತಿರುವುದು ಇದು ಬಹಳ ವರ್ಷದಿಂದ ನಡೆದು ಬಂದಂತಹ ಸಮಯ. ಈಗ ಶಾಲೆ ಪ್ರಾರಂಭವಾಗಿ 99 ವರ್ಷವಾಗಿ ಈಗ 100ನೇ ವರ್ಷ ಹತ್ತಿರ ಇದ್ದೇವೆ ನಾವು. ಹಾಗೆ 100 ವರ್ಷಗಳಿಂದ ಈ ಪೂಜೆಯನ್ನು ನಿರಂತರವಾಗಿ ಈ ದೇವರು ಇಲ್ಲಿ ಬಂದು ಸ್ವೀಕರಿಸುತ್ತಿರುವುದು ಇದು ಶಾಲೆಯ ಒಂದು ಅತೀ ದೊಡ್ಡ ಒಂದು ಶಾಲೆಗೆ ಒಂದು ಅನುಗ್ರಹ ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಬರುವ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಊರವರು, ಪೇಟೆಯವರು, ದೇವಸ್ಥಾನದ ಆಡಳಿತ ಎಲ್ಲರೂ ಸೇರಿ ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಇದು ಇಲ್ಲಿಯ ಒಂದು ವಿಶೇಷತೆ. ಹಾಗೆ ಈ ಸಂದರ್ಭದಲ್ಲಿ ದೇವರು ಎಲ್ಲರಿಗೂ ಅನುಗ್ರಹವನ್ನುಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದುಂಟು ಮಾಡಲಿ, ಈ ವಿದ್ಯಾಸಂಸ್ಥೆ ಪ್ರಜ್ವಲವಾಗಿ ಬೆಳೆಯಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತಷ್ಟು ಈ ಕಾರ್ಯಕ್ರಮ ಯಾವೆಲ್ಲ ರೀತಿಯಲ್ಲಿ ನಡೀತು ಸರ್? ಇದು ಈಗ ಇಲ್ಲಿಂದ ಪಲ್ಲಕ್ಕಿಯಿಂದ ದೇವರನ್ನ ಮುಂದೆ ಇಲ್ಲಿ ಕೊಂಡೋಗ್ತಾರೆ, ಆ ರೀತಿ ಈಗ ಇಲ್ಲಿಂದ ದೇವರು ಹೊರಟ್ರೆ ಈಗ ಗುಡಿಯಲ್ಲಿ, ಮಾಮಾಯ ಗುಡಿಯಲ್ಲಿ ಪೂಜೆ ಆಗ್ತದೆ ದೇವರು ಕೂತ್ಕೊಂಡು. ಅದೇ ರೀತಿಯಲ್ಲಿ ಗೋಶಾಲೆ, ನಮ್ಮ ಅನಂತ ಗೋಶಾಲೆ ಇದೆ, ಅಲ್ಲಿಯೂ ಪೂಜೆಯಾಗಿ ಹಿಂಬದಿಯಿಂದ ಸೀಮೆ ಕಟ್ಟೆಯಾಗಿ ನೇರಳ, ಹಾಗೆ ನಮ್ಮ ನಿತ್ಯಾನಂದ ಸ್ವಾಮಿ ಕಟ್ಟೆ ಅಲ್ಲೆಲ್ಲ ಆಗಿ ಮತ್ತೆ ಭಕ್ತರ ಮಠದಲ್ಲಿ ವಿಶೇಷವಾಗಿ ಇವತ್ತಲ್ಲಿ ಪೂಜೆ ನಡೆದುಕೊಂಡು 4 ದಿವಸದಲ್ಲಿ ಪಲ್ಲಕ್ಕಿಯಲ್ಲಿ ಮಾತ್ರ ದೇವರ ವಿರಾಜಮಾನ ಪೂಜೆ ಆಗಿದೆ. ಇವತ್ತಿನ ದಿವಸ ಆ ಹನುಮಂತ ದೇವರ ಒಳಗಿರುವಂಥ ಹನುಮಂತ ದೇವರ ಗರ್ಭಗುಡಿಯಲ್ಲಿ ದೇವರನ್ನು ಕೊಂಡೋಗಿ ಉಳಿಸಿ ಅಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಅದು ನಮ್ಮ ತಲೆತಲಾಂತರಗಳಿಂದ ನಡೆಯುವಂತಹ ಒಂದು ಸಂಪ್ರದಾಯ ಆಗಿ ಅದರ ಬಳಿಕ ಶಾನುಭೋಗದ ಕಟ್ಟೆ ಎಲ್ಲ ಆಗಿ ಚಂದ್ರಮಂಡಲಾದಿ ಎಳೆದುಕೊಂಡು ನಂತರ ಮುಖ್ಯಪುರಾಣ ಮಠ, ಅದೇ ರೀತಿಯಲ್ಲಿ ಕಾಶಿ ಮಠದಲ್ಲೆಲ್ಲ ಪೂಜೆಯಾಗಿ ಸಾಧಾರಣ ರಾತ್ರಿ 1 ಗಂಟೆ ಹೊತ್ತಿಗೆ ದೇವರ ಗರ್ಭಗೃಹದಲ್ಲಿ ವಿರಾಜಮಾನವಾಗಿ ವಿಶೇಷ ರಾತ್ರಿಯ ಪೂಜೆಯಾಗಿ ನಂತರ ಬೀಗ ಮುದ್ರೆ ಆಗ್ತದೆ. ಇದು ನಮ್ಮ ಹಿಂದಿನಿಂದ ನಡೆದು ಬಂದಂಥ ಕ್ರಮ ಇದೆ. ಧನ್ಯವಾದಗಳು ವಿವರಣೆ. ಪ್ರಸ್ತುತ ನಮ್ಮ ಜೊತೆ ಈ ಶಾಲೆಯ ಹಿರಿಯ ಅಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಪುಂಡಲಿಕ್ ನಾಯ್ಕ್ ಸರ್. ನಾನು SAT ಈ ಹೈಸ್ಕೂಲಿಗೆ 1988 ಜುಲೈ 4ನೇ ತಾರೀಕಿಗೆ ಅಪಾಯಿಂಟ್ಮೆಂಟ್ ಆದದ್ದು. 26 ವರ್ಷ 2 ತಿಂಗಳುಗಳ ಕಾಲ ಸರ್ವಿಸ್ ಮಾಡಿದೆ. ನವತಿ ಸಂಭ್ರಮ ಈ ಶಾಲೆಯ ಈ ಗಡಿನಾಡು ಪ್ರದೇಶದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಮತ್ತು ಅತಿ ಪ್ರಸಿದ್ಧವಾದ ಒಂದು ಕನ್ನಡ ಮೀಡಿಯಂ, ಪ್ರಸ್ತುತ ಇಂಗ್ಲಿಷ್ ಮೀಡಿಯಂ ಕೂಡ ಇಲ್ಲಿ ನಡೀತಾ ಉಂಟು. ಸಾಧಾರಣ ಪ್ರೀ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಯರ್ ಸೆಕೆಂಡರಿವರೆಗೆ 2000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಲೋತ್ಸವ ಕೂಡ ನಡೀತದೆ. ಕಲೋತ್ಸವ ನಡೆದ ಸಂದರ್ಭದಲ್ಲಿ ಈ ಬಾರಿ ನಾವು LP ವಿಭಾಗದಲ್ಲಿ, ಅದೇ ರೀತಿಯಲ್ಲಿ UP ವಿಭಾಗದಲ್ಲಿ, ಹೈಸ್ಕೂಲ್ ವಿಭಾಗದಲ್ಲಿ, ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಗಣನೀಯವಾದ ಸಾಧನೆಯನ್ನು ನಾವು ಮಾಡಿದ್ದೇವೆ.
ಅದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. 2024 2025ನೇ ಸಾಲಿನಲ್ಲಿ ಇದರ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ. ಉತ್ತಮ ಆಡಳಿತ ಶ್ರೀಮಂತ ಅನಂತೇಶ್ವರ ದೇವಳದ ಆಡಳಿತ ಮಂಡಳಿಗೆ ಒಳಪಟ್ಟ ಒಂದು ಶಾಲೆ ಇದು. ಅವರು ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ಇದ್ದಾರೆ. ಇದಕ್ಕೆ ನಮಗೆ ಮುಖ್ಯವಾಗಿ 18 ಪೇಟೆಯ ಒಡೆಯನಾದ ಶ್ರೀ ಭದ್ರೇಂದ್ರ ಶಿವ ಹಾಗೂ ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಮಗೆ ಉಂಟು. ಅವರ ಅನುಗ್ರಹ ನಮಗೆ ಸಿಗಲಿ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹಾಯಿಸಿಕೊಂಡು ಶುಭವನ್ನು ಕೋರ್ತೇನೆ. ಸರಿ, ಕಾರ್ತಿಕ ಹುಣ್ಣಿಮೆ ಈ ಕಾರ್ಯಕ್ರಮದ ಬಗ್ಗೆ ಹೇಳುದಂತೆ. ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಬಹಳ ಪ್ರಾಚೀನ ಕಾಲದಿಂದ ನಡೆದು ಬಂದ ಒಂದು ಕಾರ್ಯಕ್ರಮ. ನಮ್ಮ ಈ ಪ್ರಸ್ತುತ ಈ SIT ವಿದ್ಯಾಲಯದಲ್ಲಿ ಶಾರದಾ ಪೂಜಾ ಮಹೋತ್ಸವ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ನಡೀತದೆ. ಸುಮಾರು 4-5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೀತದೆ. ಅದೇ ರೀತಿಯಲ್ಲಿ ವರ್ಷ ಪ್ರತಿ ನಡೆಯುವಂತಹ ತುಳಸಿ ಮಹೋತ್ಸವ, ತುಳಸಿ ಪೂಜೆ, ಅದೇ ರೀತಿ ಕಾರ್ತಿಕ ಹುಣ್ಣಿಮೆ ಅಂತ ಹೇಳ್ತಾರೆ, ಅತ್ಯಂತ ಪವಿತ್ರವಾದದ್ದು. ದೇವರು ಹೊಲಕ್ಕೆ ಬಂದು ಅಲ್ಲಿ ಪೂಜೆಯನ್ನೆಲ್ಲ ಸ್ವೀಕರಿಸಿಕೊಂಡು ನಮ್ಮ ಶಾಲೆಗೆ 2 ಕಟ್ಟಡಗಳಿಗೆ ದೇವರು ಆಗಮಿಸುವಂತಹ ಅದು ಪ್ರತಿ ವರ್ಷ ನಡೆಯುವಂತಹ ಒಂದು ಕಾರ್ಯಕ್ರಮ. ಅದರ ಪರಿಣಾಮವಾಗಿ ದೇವರ ಅನುಗ್ರಹ ಸಿಕ್ಕಿದ್ರಿಂದ ಪರಿಣಾಮವಾಗಿ ನಮ್ಮ ಶಾಲೆಯು ಅತ್ಯಂತ ಪ್ರಗತಿದಾಯಕವಾದ ಒಂದು ಉನ್ನತ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗ್ಲಿ ನಮ್ಮ ಶಾಲೆ. ಧನ್ಯವಾದಗಳು. ವಂದನೆಗಳು. ನಮ್ಮ ಜೊತೆ ಇದೀಗ ರಮೇಶ್ ಭಟ್ ಅವರಿದ್ದಾರೆ. ಸರ್, ಈ ರೀತಿಯಾದ ಒಂದು ವಿಶೇಷವಾದಂತ ಕಾರ್ತಿಕ ಹುಣ್ಣಿಮೆಯಲ್ಲಿ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಧ್ವನಿ ಮೀಡಿಯಾದ ಅದೇ ರೀತಿಯಲ್ಲಿ ಕಾಸರಗೋಡಿನಂತ ಇರುವಂತ ಎಲ್ಲ ಭಕ್ತಾಭಿಮಾನಿಗಳಿಗೆ, ವೀಕ್ಷಕರಿಗೆ ಈ ಕಾರ್ಯಕ್ರಮ ಏನು, ಇದರ ಹಿನ್ನೆಲೆ ಏನು ಅಂತ ಕೆಲವೊಂದು ಸಂದರ್ಭದಲ್ಲಿ ತಿಳಿದಿರ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಈ ಕಾರ್ಯಕ್ರಮ, ಈ ರೀತಿಯ ಪೂಜೆ ಅಥವಾ ಈ ಒಂದು ಕಾರ್ಯಕ್ರಮ ಯಾತಕ್ಕಾಗಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಇದರ ಹಿನ್ನೆಲೆ ಏನು ಸರ್? ಇದು ಏನಂತ ಹೇಳಿದ್ರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವ ದ್ವಾದಶಿ ತುಳಸಿ ಪೂಜೆ, ಅದು ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಆ ದಿವಸ ಎಲ್ಲ ಕಡೆಯಲ್ಲಿ ಉತ್ಸವ ಮೂರ್ತಿಗಳು ಪೇಟೆ ಸವಾರಿಗೆ ಹೊರಡುವ ದಿವಸ. ಎಲ್ಲ ದೇವಸ್ಥಾನಗಳಲ್ಲಿ ಈ ರಥೋತ್ಸವ ಆಗುವ ಯಾವ ದೇವಾಲಯಗಳಿವೆ ಆ ದೇವಾಲಯಗಳಲ್ಲಿ ಉತ್ಥಾನ ದ್ವಾದಶಿ ದಿವಸ ಉತ್ಸವ ಮೂರ್ತಿಗಳು ಪೇಟೆ ಸವಾರಿಗೆ ಹೊರಡುವ ವರ್ಷದ ಪ್ರಥಮ ದಿವಸ. ಹಾಗೆ ಆ ಉತ್ಥಾನ ದ್ವಾದಶಿಯಂದು ಹೊರಬರುವ ಉತ್ಸವ ಮೂರ್ತಿಯಲ್ಲಿ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ವೈಕುಂಠ ಚತುರ್ದಶಿ ಅಂತ ಹೇಳ್ತಾರೆ. ಹಾಗೆ ಅದರ ಮರುದಿನ ಬರುವ ಇದು ಹುಣ್ಣಿಮೆ, ಇವತ್ತು ಪೌರ್ಣಮಿ ಅಂತ ಹೇಳ್ತಾರೆ. ಪೌರ್ಣಮಿ ದಿನದಂದು ಈ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೀತದೆ. ಈ ದೇವಸ್ಥಾನ ಅಂತಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ನಡೀತದೆ. ಅಂದು ಶ್ರೀ ದೇವರು ಈ ನೆಲ್ಲಿಕಾಯಿ ಕಟ್ಟೆಯಲ್ಲಿ ಕೂತ್ಕೊಂಡು ಧಾತ್ರಿ ಪೂಜೆ ಅಂತ ನಡೆಯುವುದು ಒಂದು ವಿಶೇಷ. ಹೋಮ ಹವನಾದಿಯಾಗಿ ವನಭೋಜನದಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಪೂಜೆಯ ನಂತರ ಸಮಾರಾಧನೆ ನಡೆಯಲಿದೆ. ಹಾಗೆ ಸಾಯಂಕಾಲ ವನಭೋಜನದಿಂದ ದೇವರು ಕಟ್ಟೆ ಅಶ್ವತ್ಥ ಕಟ್ಟೆ ಅಂತ ಇರ್ತದೆ ಸುಮಾರು ಕಡೆಯಲ್ಲಿ. ಇಲ್ಲಿ ಸಹ ಹಾಗೆ ದೇವಸ್ಥಾನದ ಅಧೀನದಲ್ಲಿರುವ ಪ್ಲೇ ಗ್ರೌಂಡ್ ಅಲ್ಲಿ ಕಟ್ಟೆ, ಮತ್ತೆ ದೇವಸ್ಥಾನದ ಅಧೀನದಲ್ಲಿರುವ ವಿದ್ಯಾಸಂಸ್ಥೆ, ಹಾಗೆ ಮದನಂತೇಶ್ವರ ದೇವಸ್ಥಾನದ ಅಧೀನದಲ್ಲಿರುವ ಈ ಕಲ್ಪವೃಕ್ಷ ಮಹಾಮಾಯ ದೇವಸ್ಥಾನ, ಹಾಗೆ ಶ್ರೀ ಅನಂತ ಗೋಶಾಲೆ, ಹಾಗೆ ಹಿಂದುಗಡೆ ಸೀಮೆ ಕಟ್ಟೆ ಅಂತ ಇದೆ. ಹಾಗೆ ಇನ್ನು ದೇವಸ್ಥಾನದ ಯಾವ ಸಣ್ಣ ಪುಟ್ಟ ಕ್ಷೇತ್ರಗಳಿವೆ. ಭಕ್ತರ ಮಠ, ರಾಮಯ್ಯ ಶಾನುಭಾಗದವರ ಮನೆತನದಲ್ಲಿ ದಿಂಡ್ ಅಂತ ಹೇಳ್ತಾರೆ, ಈ ಕುರಿಂದೋತ್ಸವ ಅಂತ ಹೇಳ್ತಾರೆ, ರಥದಾಗಿ ಅದನ್ನು ಕಟ್ಲಿಕ್ಕೆ ಎಲ್ಲ ಕಡೆಯಲ್ಲಿ ಕಾಲ್ ಗಂಟೆ ಕುಳಿತು ಪೂಜೆ ಮತ್ತೆ ದೀಪಾರಾಧನೆ ಎಲ್ಲ ನಡೆದು ಇವತ್ತು ನಮ್ಮ ದೇವರು ಗರ್ಭಗುಡಿಗೆ ಹೋಗಿ ಪುನಃ ಅಲ್ಲಿ ಮತ್ತೆ ಮಂಗಳಾರತಿ ಆಗುವಾಗ ಸುಮಾರು 12:30 ಗಂಟೆ ಆಗ್ತದೆ.
ಇದು ಇಲ್ಲಿಯ ವಿಶೇಷತೆ. ಸರ್, ಈಗ ಯಾವ ಶಾಲೆಯಲ್ಲೂ ಈ ರೀತಿಯಲ್ಲಿ ಪಲ್ಲಕ್ಕಿ ಹೋಗುವಂತ ನಾವು ನೋಡ್ತಾ ಇಲ್ಲ. ವಿಶೇಷವಾಗಿ ನೀವು ಹೇಳಿದಾಗೆ ದೇವಸ್ಥಾನಗಳಿಗೆ ಕಟ್ಟೆಗಳಿಗೆ ಹೋಗುವಂತ ಪದ್ಧತಿ ಇದೆ, ಆದ್ರೆ ಇದು ಆಡಳಿತ ಸಮಿತಿಗೆ ಒಳಗೊಂಡಿರುವಂತ ಶಾಲೆ ಆದಿದ್ದರಿಂದ ಅಲ್ಲಿ ಹೋಗ್ತಿದೆಯಾ ಅಥವಾ ಈ ಶಾಲೆಗೆ ಹೋಗುವುದಕ್ಕೆ ಪ್ರತ್ಯೇಕವಾಗಿ ಇದೆಯಾ? ಈ ನಮ್ಮ ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಶಾಲೆ 1925ರಲ್ಲಿ ಪ್ರಾರಂಭ ಆಗಿದೆ. ಮುಂದೆ ಬರುವ 2025ರಲ್ಲಿ ಈ SAT ಸಮೂಹ ಸಂಸ್ಥೆಯು ತನ್ನ ಶತಮಾನೋತ್ಸವವನ್ನು ಆಚರಿಸಲಿದೆ. 1925ರಿಂದ ಹಳೆ ಬಿಲ್ಡಿಂಗಿಗೆ ಹೋಗಿ ಅಲ್ಲಿ ಕಲಾಮಂದಿರದಲ್ಲಿ ಕುಳಿತು ಪೂಜೆ ನಡೀತಿತ್ತು. 25ನೇ ವರ್ಷದ ಸವಿನೆನಪಿಗೆ ಹೈಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದೇವೆ. ಈ ಮೊದಲು ಫಸ್ಟ್ ಹೈಸ್ಕೂಲ್ ಬಿಲ್ಡಿಂಗ್ಗೆ ಹೋಗಿದ್ದು ನೀವು ನೋಡಿರ್ಬೋದು. ಫಸ್ಟ್ ಒಂದು ಹೈಸ್ಕೂಲ್ ಬಿಲ್ಡಿಂಗ್ ಹೋಗಿದೆ ಅಲ್ಲ, ಅಲ್ಲಿ ಹೋಗುದು. ಮತ್ತೆ ಮ್ಯಾನೇಜ್ಮೆಂಟ್ 2 ದಿವಸ ಒಂದೇ, 2 ದಿವಸ ಮ್ಯಾನೇಜ್ಮೆಂಟ್. ಈಗ ಒಂದು 15 ವರ್ಷ ಮೊದಲು ಇಲ್ಲಿ ಅನಂತ ಗೋಶಾಲೆ ಅಂತ ಆಯ್ತು, ಅಲ್ಲಿ ಸಹ ಹೋಗ್ಲಿಕ್ಕೆ ಶುರುವಾಗಿದೆ. ಅದೇ ಒಂದು ವಿಶೇಷತೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ, ಈ ಪೂಜೆಯ ಬಗ್ಗೆ ವಿಸ್ತಾರವಾಗಿ ನಮ್ಮ ಜೊತೆ ವಿವರಣೆಯನ್ನ ನೀಡಿದ್ದೀರಾ. ಧನ್ಯವಾದಗಳು ತಮಗೆ. ನಮ್ಮ ಜೊತೆ ಇದೀಗ ಈ ದೇವಸ್ಥಾನದ ಮೇಲ್ವಿಚಾರಕರಾದಂತ ರವೀಂದ್ರ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇದು ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ, ಈ ಪೂಜೆ ನಡೀತಾ ಇದೆ? ತಾವುಗಳು ಎಷ್ಟು ವರ್ಷಗಳಿಂದ ಈ ಪೂಜೆಯನ್ನು ನೋಡ್ತಾ ಬರ್ತಿದ್ದೀರಾ? ಈ ಪೂಜೆ ಬಗ್ಗೆ ಹೇಳೋದಾದ್ರೆ. ನಾನಿಲ್ಲಿ ಸೇರಿ 2 ವರ್ಷ ಆಯ್ತು. ರವೀಂದ್ರ ನಾಯ್ಕ ಅಂತ ನನ್ನ ಹೆಸರು. ನಾನು ಈ ಮೇಲ್ವಿಚಾರಕನ ಈ ದೇವಸ್ಥಾನದೆಲ್ಲ, ಈ ಮಹಾಮಾಯಿ ಗುಡಿಯ ಕಲ್ಪವೃಕ್ಷ ಮಹಾಮಾಯಿ ಗುಡಿ ಅಂತೇಳಿ ಇದು ತುಂಬಾ ಪ್ರಸಿದ್ಧವಾಗಿದೆ. ಇದು ಸಾಧಾರಣ 1300 ವರ್ಷದ ಇತಿಹಾಸ ಉಂಟು ಈ ಮಹಾಮಾಯಿ ಗುಡಿಗೆ. ಈ ಗ್ರಾಮ ದೇವತೆ ಇದು. ಇಲ್ಲೆಲ್ಲ ಬಂದು ಏನು ಸೇವೆ ಬೇಕೋ ಅದೆಲ್ಲ ಇದು ಮಾಡ್ತಾರೆ. ಅದು ಈಡೇರಿಸ್ಕೊಡ್ತಾರೆ ನಮ್ಮ ಮಹಾಮಾಯಿ. ಮತ್ತು ಮಹಾಂಕಾಳಿ ಕೂಡ ಉಂಟು ಇಲ್ಲಿ. ಮಹಾಂಕಾಳಿ ಮತ್ತೆ ಮಹಾಮಾಯಿ ತುಂಬ ಪ್ರಸಿದ್ಧವಾದದ್ದು ಇಲ್ಲಿ. ಇದು ನಮ್ಮ ಮದನಂತೇಶ್ವರ ದೇವಸ್ಥಾನ ಅಂತ ಉಂಟು. ಆ ದೇವಸ್ಥಾನಕ್ಕೆ ಆಡಳಿತ ಮಂಡಳಿ ಸಂಬಂಧಪಟ್ಟದ್ದು ಇದು. ಹಾಗೆ ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ 2 ವರ್ಷದಿಂದ. ಒಳ್ಳೆಯ ವೈಭವದಿಂದ ಆಗ್ತದೆ ಈ ಕಾರ್ಯಕ್ರಮ. ಪ್ರತಿ ಈ ಹುಣ್ಣಿಮೆಗೆ ಆಗ್ತಾ ಇರ್ತದೆ ಇಲ್ಲಿ. ಧನ್ಯವಾದಗಳು. ಪ್ರಸ್ತುತ ನಮ್ಮ ಜೊತೆ ಮಹಾಮಾಯಿ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ, ಈ ಪೂಜೆ ಬಗ್ಗೆ ಹೇಳೋದಾದ್ರೆ. ಇದರಲ್ಲಿ ಹೇಳಿದ್ರೆ ತುಳಸಿ ಪೂಜೆ ಆಗಿ ಮತ್ತೆ ಇಲ್ಲಿ ಎಕ್ಕೆ ಭಜನೆ ಹೇಳಿ ಅದು ಸಹ ಒಂದಾಗುತ್ತೆ. ಭಜನೆ ಹೇಳಿದ್ರೆ ಈ 43 ವರ್ಷದಿಂದ ನಡೀತಾ ಇದೆ ಭಜನೆ. ಅದಾದ ನಂತರ ಇದೆ ಯಾವುದು ಕಾರ್ತಿಕ ಹುಣ್ಣಿಮೆ ಹೇಳಿದ್ರೆ ಹಿರಿಯರು ಹೇಳಿದ್ರೆ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು ಒಂದು ಶಾಸ್ತ್ರ ಇದೆ. ದೇವರು ಹೇಳಿದ್ರೆ ತುಂಬಾ ಇದೆ. ಅದು ಹೇಳಿದ್ರೆ ಮನುಷ್ಯರಿಂದ ಆಗಿ ಬಂದದು. ಅದು ಮುಂಚೆ ಋಷಿಮುನಿಗಳು ಎಲ್ಲ ಹೇಳಿ ಇದಾದದು. ಆಗ ನಮ್ಮ ಈ ಅನಂತ ಕ್ಷೇತ್ರಕ್ಕೆ ಬರ್ತದೆ ಹೇಳಿದ್ರೆ ಅಲ್ಲಿಂದ ದೇವಸ್ಥಾನದಿಂದ ಹೊರಡ್ತದೆ. ವನದಲ್ಲಿ ಪೂಜೆಲ್ಲಾಗಿ ಹಾಗೂ ಅಲ್ಲಿ 4 ಗಂಟೆಯಿಂದ ಮತ್ತೆ ಉತ್ಸವ ಸ್ಟಾರ್ಟ್. ಇಲ್ಲಿ ಮಹಾಮಾಯಿ ಗುಡಿಯಲ್ಲಿ ಮುಂಚೆ ಹೇಗಿತ್ತು ಹೇಳಿದ್ರೆ ಇಲ್ಲೇ ಭೇಟಿ ಕೊಡುದು ಹೇಳಿತ್ತು. ಭೇಟಿ ಕೊಡೋದು ಹೇಳಿದ್ರೆ ದೇವರು ಬರೋದು ನಿಲ್ಲೋದು, ಆರತಿ ಮಾಡುದು, ಮತ್ತೆ ಬೇರೆ ಕಡೆ ಹೋಗುದು. ಅದು ಈಗ ಒಂದು 10 ವರ್ಷದಿಂದ ಇಲ್ಲಿ ಒಳಗೆ ಬಂದು ಕೂತ್ಕೊಳ್ಬೇಕು ದೇವರು ಹೇಳಿದ್ರೆ ರಪ್ಪ ಹೋಗುದಲ್ಲ. ಮತ್ತೆ ಎಂತ ಹೇಳಿದ್ರೆ ಈ ದೇವಿ ಹೇಳಿದ್ರೆ ಮುಂಚೆ ಯಾರಿಗೂ ಗೊತ್ತಿಲ್ಲ ವಿಷಯ. ಮತ್ತೆ ಈ ಪ್ರಶ್ನೆಯಲ್ಲಿ ಎಲ್ಲ ಹೇಳ್ತಾರೆ ಎಂತ ಕಡೆಯಲ್ಲಿ ನೀವು ಹೋಗಿ ನಿಮ್ಮ ಇದೆಲ್ಲ ಕೆಲಸಲಾಗ್ತದೆ ಹೇಳಿ. ಮತ್ತೆ ಹಾಗೆ ಅಭಿವೃದ್ಧಿಯಾಗಿ ಬಂದು ಈ ದೇವಿ ಮುಂಚೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ನೆಲೆಸುವ ಮುಂಚೆ ಹೇಳಿದ್ರೆ ಭುವನೇಂದ್ರ ಸ್ವಾಮೀಜಿ ಅವರು ಪ್ರತಿಷ್ಠೆ ಮಾಡಿದ್ದು ಇದು ದರ್ಶನ ಕಾಲದಿಂದ. ಆಗ ಹೇಳಿದಂತೆ ದೇವಿ ಒಂದು ವಾಕ್ಯ, ನಾನು ನನ್ನ ಈ ಜಾಗವನ್ನು ಇಂಪ್ರೂವ್ಮೆಂಟ್ಸ್ ಮಾಡಿ ತೋರಿಸ್ತೇನೆ ಹೇಳಿ. ಅದಾದ ನಂತರ ಈಗ ಹೇಳಿದ್ರೆ ಶಾಲೆ ಇಲ್ಲಿದೆ ನಮ್ಮ ದೇವಸ್ಥಾನದ, ಮತ್ತೆ ಇದೆಲ್ಲ ಇಲ್ಲಿದೆ. ಕಾಲೇಜ್ ಆಯಿತು ಮೊನ್ನೆ ಒಂದು 5 ವರ್ಷ. ಮತ್ತೆ ಮನೆ ಎಲ್ಲ ತುಂಬಾ ಆಯ್ತು ಹೇಳಿದ್ರೆ. ಅಭಿವೃದ್ಧಿ ಹೇಳಿದ್ರೆ ಅದು ಮಾತ್ರ ಅಲ್ಲ, ಇಲ್ಲಿ ಒಳಗೆ ಸಹ ಅಭಿವೃದ್ಧಿ ಹೇಳಿದ್ರೆ ನೋಡಿ. ಮುಂಚೆ ದೇವರಲ್ಲಿ ಭೇಟಿ ಕೊಟ್ಟು ಹೋಗ್ತಿದ್ರು, ಆದ್ರೆ ಒಂದು 10-15 ವರ್ಷದಿಂದ ಒಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಾದ್ರೆ ದೇವರು ಭೇಟಿ ಮಾಡುದು ಹೋಗುದು. ಈ ದೊಡ್ಡ ಸೃಷ್ಟಿ ಆದ್ರೂ ಸಹ ಹಿಂದೆಯಿಂದ ಭೇಟಿ ಕೊಡುದು, ಮುಂದೆಯಿಂದಲ್ಲ. ಇದು ಮಾತ್ರ ಒಂದು ಇದು ಕಾರ್ಯಕ್ರಮ. ಮತ್ತೆ ಎಂತ ಹೇಳಿದ್ರೆ ದೀಪೋತ್ಸವ ಹೇಳಿದ್ರೆ ಎಲ್ಲ ನಿಜವಾಗಿ ದೀಪೋತ್ಸವ ಹೇಳಿದ್ರೆ ಇದು ಹೇಳ್ತಾರಲ್ಲ ಎಂತ ನಮ್ಮ ದೀಪಾವಳಿ. ನಮಗೆ ಈಗ ದೀಪಾವಳಿ ಹೇಳಿದ್ರೆ ನೋಡಿ ಎಷ್ಟ ದೀಪ ಉರಿತದೆ ಇದೆಲ್ಲ. ಮತ್ತೆ ಇಲ್ಲಿ ಸುತ್ತಮುತ್ತಲು ಒಂದು ಭಜನೆ ಎಲ್ಲ ಮಾಡಿ ಎಲ್ಲ ಈ ಕಾರ್ಯಕ್ರಮವನ್ನು ನೋಡ್ಲೆ ಮಾಡಿ ನಡೆಸ್ಕೊಡ್ತಾರೆ. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಅರ್ಚಕರಾಗಿ? 12 ವರ್ಷದಿಂದ. ಸ್ವತಃ ತಮಗೆ ಏನಾದ್ರು ಈ ಪೂಜೆಯಲ್ಲಿ ಅನುಭವ ಆ ರೀತಿ ಏನಾದ್ರು ಇದೆಯಾ? ಅನುಭವ ಹೇಳಿದ್ರೆ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡುದು. ಮತ್ತೆ ಪೂಜೆದ್ದು ಹೇಳಿ ಅಷ್ಟು ಇರ್ಲಿಲ್ಲ. ಮತ್ತೆ ಇಲ್ಲಿ ಬಂದು ಪೂಜೆ ಎಲ್ಲ ಇದು ಹೇಳಿದ್ರೆ ನಾನು ಭಟ್ರ ಇದರಿಂದ ಹುಟ್ಟಿದ್ದು. ಮನೆಯಲ್ಲಿ ಪೂಜೆ ಎಲ್ಲ ಇದೆ. ಈ ಇದು ಎಂತ ಶಾಸ್ತ್ರ ಹೇಳಿದ್ರೆ ಅಷ್ಟು ಏನು ಇದಿಲ್ಲ. ಆದ್ರೆ ಇಲ್ಲಿ ಬಂದ ನಂತರ ಒಂದೊಂದೇ ಗೊತ್ತಾಯ್ತು ಈ ಪೂಜೆ ಇದೆ, ಇಲ್ಲಿ ನವರಾತ್ರಿ ನಡೀತದೆ ಅದೆಲ್ಲ ಹೇಳಿ. ಧನ್ಯವಾದಗಳು ವಿವರಣೆ ಕೊಡಿ.
ನಮ್ಮ ಜೊತೆ ಇದೀಗ ಹರಿಶ್ಚಂದ್ರ ಸರ್ ಇವರು ಇದ್ದಾರೆ. ಸರ್, ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ವರ್ಷಂಪ್ರತಿ ಶ್ರೀ ಮದರಂತೇಶ್ವರ ದೇವರು ದೇವರ ಗರ್ಭಗೃಹದಿಂದ ಪೇಟೆಯ ದರ್ಶನಕ್ಕಾಗಿ ಬರುವ ಒಂದು ಸಂಪ್ರದಾಯ ಇದೆ. ಒಂದು 3-4 ಬಾರಿ ಈ ಭಾಗಕ್ಕೆ SAT ಶಾಲಾ ಪರಿಸರಕ್ಕೆ ಬರುವ ಒಂದು ವಾಡಿಕೆ ಇದೆ. ಅದು ಈ ದಿನ ವಿಶೇಷವಾದ ಕಾರ್ತಿಕ ಮಾಸದ ಕಾರ್ತಿಕ ಪೌರ್ಣಮಿಯ ದಿನ ಇವತ್ತು ಎಲ್ಲ ಈ ಪರಿಸರದ ವಿಶೇಷವಾಗಿ ತಮ್ಮ ಹಿರಿಯರು ಅವರ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಮಾಡಿದಂತ ಅಶ್ವತ್ಥಮರ ಕಟ್ಟೆ, ಆ ಅಶ್ವತ್ಥಮರ ಕಟ್ಟೆಗೆ ದೇವರು ಬಂದು ಅಲ್ಲಿ ಕುಳಿತು ಆ ಅಶ್ವತ್ಥಮರದ ಕಟ್ಟೆಯಲ್ಲಿ ಸ್ವಲ್ಪ ಹೊತ್ತು ಆ ಪರಿಸರದ ಎಲ್ಲವನ್ನು ಆಸ್ವಾದಿಸಿ ಇಲ್ಲಿಯ ಜನರನ್ನು ಆಶೀರ್ವದಿಸಿ ನಿರ್ಗಮಿಸುವ ಒಂದು ಕಾರ್ಯಕ್ರಮ ಈ ಕಾರ್ತಿಕ ಮಾಸದ ದಿನ, ಹುಣ್ಣಿಮೆ ದಿನ ಕಟ್ಟೆ ಪೂಜೆ ನಡೀತದೆ. ಅದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತ ಶ್ರೀ ಮದರಂತೇಶ್ವರ ದೇವರ ನಾಮಧೇಯಲ್ಲಿ ನಡೆಯುವಂತ SAT ಶಾಲೆ, ಅದು ಸುಮಾರು ಬ್ರಿಟಿಷರ ಕಾಲದಿಂದ ಇಲ್ಲಿ 1925ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಶತಮಾನೋತ್ಸವವನ್ನು ಕಾಣುವಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ಇವತ್ತು ನೀವು ಇಲ್ಲಿಯ ವಿಷಯವನ್ನು ತಿಳಿಯುವುದಕ್ಕೋಸ್ಕರ ಬಂದಿದ್ದೀರಿ. ಈ ಊರಿನ ನಾಡಿನ ಜನತೆಗೆ ಆ ಸಂದೇಶವನ್ನು ಮುಟ್ಟಿಸುವುದಕ್ಕೋಸ್ಕರ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅಂತಹ ಸಂದರ್ಭದಲ್ಲಿ ಶ್ರೀ ಮದರಂತೇಶ್ವರ ದೇವರು ಮದರಂತೇಶ್ವರ ತನ್ನ ಶಾಲೆಗೆ ಭೇಟಿ ಇಟ್ಟು ಇಲ್ಲಿಯ ಸರ್ವ ಭಕ್ತರನ್ನು, ವಿದ್ಯಾರ್ಥಿಗಳನ್ನು, ಅಧ್ಯಾಪಕ ವೃಂದದವರನ್ನು, ರಕ್ಷಕರನ್ನು ಎಲ್ಲರನ್ನು ಹರಸಿ ಇಲ್ಲಿಂದ ಈಗಾಗಲೇ ನಿರ್ಗಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಶತಮಾನೋತ್ಸವ ಆಚರಿಸಲಿಕ್ಕಿದೆ. ಈ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಯನ್ನಿಗೈದು ದೇಶ ವಿದೇಶಗಳಲ್ಲಿರುವ ಅತ್ಯಂತ ಉನ್ನತ ಸ್ಥಾನದಲ್ಲಿರುವವರನ್ನೆಲ್ಲ ಗುರುತಿಸಿ ಕೂಡ ಗೌರವಿಸಲಿಕ್ಕೆ ನಾವೆಲ್ಲ ಇವ್ರನ್ನವರು ಒಂದು ಸ್ವಾಗತ ಸಮಿತಿ ಮಾಡಿ, ಶತಮಾನೋತ್ಸವ ಸಮಿತಿ ಮಾಡಿ ನಾವು ಆಚರಿಸಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದವರ ಧ್ವನಿ ಮೀಡಿಯಾ ಅವರ ಪಾತ್ರ ಮಹತ್ತರವಾದದ್ದು. ಆರಂಭದ ಹಂತದಲ್ಲಿ ನೀವು ಇಲ್ಲಿ ದೇವರ ಅನುಗ್ರಹದಿಂದ ಇಲ್ಲಿ ಬಂದಿದ್ದೀರಿ. ಧ್ವನಿ ಮೀಡಿಯಾ ಈ ವಿಚಾರವನ್ನು ಸರ್ವ ಜನರಿಗೆ ತಲುಪಿಸಿ ಒಂದು ಒಳ್ಳೆಯ ಉತ್ತಮ ಮಾಧ್ಯಮ ಅಂತ ಹೇಳುವ ಪ್ರಶಸ್ತಿಗೆ ಭಾಜನರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀ ಮದರಂತೇಶ್ವರ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಈ ಶಾಲೆಯ ಚಿತ್ರಕಲಾವಿದರು, ಡ್ರಾಯಿಂಗ್ ಮಾಸ್ಟರ್ ಆಗಿರುವಂತ ಜಯಪ್ರಕಾಶ್ ಇವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಶಾಲೆಯ ಅಧ್ಯಾಪಕನಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಾ? ಈ ಕಾರ್ಯಕ್ರಮದ ಬಗ್ಗೆ ನಾನು ಸುಮಾರು 2003ರಲ್ಲಿ ನಾನು ಈ ಶಾಲೆಗೆ ಸೇರಿದ್ದೆ. 2004ರಿಂದ ನಾನು ಕಂಟಿನ್ಯೂಸ್ ಇಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ಹೈಸ್ಕೂಲ್ನಲ್ಲಿ ನೇಮಕಗೊಂಡಿದ್ದೇನೆ. ಆಗ ನನಗೆ ಇದರ ಬಗ್ಗೆ ಏನೂ ಅರಿವಿರಲಿಲ್ಲ, ಹೀಗೆಲ್ಲ ಶಾಲೆಯಲ್ಲಿ ಆಗ್ತದೆ ಅನ್ನೋದು. ಕಾರ್ತಿಕ ಹುಣ್ಣಿಮೆ ದಿವಸ ನಮ್ಮ ಸ್ಟಾಫ್ ಆದ ವೀರೇಶ್ವರ ಭಟ್ ಅವರು ನಮ್ಮ ಊರಿನಿಂದ ಬರ್ತಾ ಇರುವ ಅಧ್ಯಾಪಕರಾಗಿದ್ರು. ಅವರು ನನ್ನನ್ನು ಒಂದು ದಿವಸ ಸಂಜೆ ಕರ್ಕೊಂಡು ಬಂದು ನೋಡುವಾಗ ಇಲ್ಲಿ ಭಯಂಕರ ಅಂದ್ರೆ ಆಶ್ಚರ್ಯ ಆಯ್ತು. ಎಲ್ಲ ರಂಗವಲ್ಲಿ ಎಲ್ಲ ಹಾಕಿ ಒಂದು ದೀಪಾಲಂಕಾರ ಇದೆಲ್ಲ ನೋಡಿದಾಗ ತುಂಬಾ ಆಶ್ಚರ್ಯ ಆಯ್ತು. ಈ ರೀತಿ ದೇವರನ್ನು ಪಲ್ಲಕ್ಕಿಯಲ್ಲಿ ಬರುವುದು ಅದು ಮೊತ್ತ ಮೊದಲಿಗೆ ನಾನು ನೋಡಿದ್ದು. ಮೊದಲು ಎಂತ ಅಂತ ಗೊತ್ತಿರ್ಲಿಲ್ಲ ಇದರ ಬಗ್ಗೆ. ಆಮೇಲೆ ಇಲ್ಲಿ ಭಜನೆ ಎಲ್ಲ ಆಗಿ ಪ್ರಸಾದ ವಿಸರಣೆಯಾಗಿ ಪೂಜೆ ಆಗಿ ಹೋಗ್ತಿದ್ದದ್ದು. ಹಾಗೆ ನನಗೆ ಇದು ಒಂದು ಮನಸ್ಸಿಗೆ ಮತ್ತು ಎಲ್ಲರಿಗೂ ಒಂದು ಸಂತೋಷದಾಯಕವಾದ ಒಂದು ಸಂದರ್ಭವಾಗಿದೆ. ಇದು ನಮಗೆ ಕೆಲಸ ಮಾಡಲು ಒಳ್ಳೆಯ ಶಕ್ತಿ ಅನುಗ್ರಹ ಎಲ್ಲ ಕೊಡ್ತೇನೆ ಅಂತ ದೇವರಲ್ಲಿ ನಾವು ಬೇಡ್ತೇವೆ. ಇದಿಷ್ಟು ನಾವು SAT ಮಂಜೇಶ್ವರ ಶಾಲೆಯಿಂದ ವಿಶೇಷವಾಗಿ ಕಾರ್ತಿಕ ಹುಣ್ಣಿಮೆ ಸಂದರ್ಭದಲ್ಲಿ ನಡೆಯುವಂತ ಕಾರ್ಯಕ್ರಮದ ಬಗ್ಗೆ ಧ್ವನಿ ಮೀಡಿಯಾದ ವಾಹಿನಿ ಎಲ್ಲ ವೀಕ್ಷಕರಲ್ಲಿ ನಾವು ಮುಂದಿಡುವಂತ ವಿಷಯ. ಕ್ಯಾಮರಾಮ್ಯಾನ್ ಸುಶಾಂತ್ ಜೊತೆ ಶರತ್ ಬೇಕೂರು, ಧ್ವನಿ ಮೀಡಿಯಾ.